ಸುಳ್ಯದ ಅಂಜಲಿ ಮೊಂಟೆಸರಿ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ 4ನೇ ವರ್ಷದ ಬೇಸಿಗೆ ಶಿಬಿರ ಚಿಣ್ಣರ ಕಲರವ 2025ರ ಸಮಾರೋಪ ಸಮಾರಂಭವು ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇದರ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಅವರು ವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಬಿ, ಅಂಜಲಿ ಮೊಂಟೆಸರಿ ಸ್ಕೂಲ್ನ ಅಧ್ಯಕ್ಷ ಶುಭಕರ ಬಿಸಿ, ಅಂಜಲಿ ಮೊಂಟೆಸರಿ ಸ್ಕೂಲ್ನ ಸಂಚಾಲಕರಾದ ಗೀತಾಂಜಲಿ ಟಿಜಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳು ಅರೆಭಾಷೆ ಗೀತೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು. ಉಗ್ಗವ್ವನ ಮುದ್ದು ಬಾಬೆ ಮತ್ತು ತುಳುನಾಡಿನ ಪ್ರಸಿದ್ಧ ಸಂಸ್ಕೃತಿ ಪೀಲಿ ನೃತ್ಯ ಪ್ರಸ್ತುತಪಡಿಸಿದರು. ಪೃಥಾ, ದ್ವಿತಿ, ಕೃತಿಕಾ, ಕನ್ನಿಕಾ ಪ್ರಾರ್ಥಿಸಿದರು. ರಿಯಾ ಸ್ವಾಗತಿಸಿದರು. ಅನ್ವಿಕಾ ಕಾರ್ಯಕ್ರಮ ನಿರೂಪಿಸಿದರು. Sadananda Mavaji sir, President of Karnataka Arevashi Samskruti Mattu Sahitya Academy. Thank you, sir. Good afternoon, sir. बोलो भारत माता की जय। बोलो भारत माता की मैडम अध्यक्षರು ಹಾಗೂ ಗೀತಾಂಜಲಿ ಅವರು ಶಿವಕರವರ ಇಲ್ಲಿ ಸೇರಿಸುವ ಎಲ್ಲ ಮಕ್ಕಳ ಪೇರೆಂಟ್ಸ್ ಹಾಗೂ ದೈವ ಸ್ವರೂಪಿ ಮತ್ತು ಮಕ್ಕಳೇ, ನಾನು ಮೇಡಮ್ ಕರೆಯುವಾಗ ನಾನು ಯಾಕೆ ಒಪ್ಪಿಸಿದ್ದೇನೆ, ಮಕ್ಕಳೊಟ್ಟಿಗೆ ಇರುವಂಥದ್ದು ದೇವರೊಟ್ಟಿಗೆ ನಿಷ್ಕಲ್ಮಶವಾದ ಮನಸ್ಸು ಮಕ್ಕಳ ಕಲರವ ಇದು ನೋಡಿ ನನಗೆ ತುಂಬ ಇಷ್ಟ. ನನ್ನ ಮಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅವರೊಟ್ಟಿಗೆ ತುಂಬ ಕಳೀತಾರೆ. ನಾನು ಭಾಷೆದಾಗ ಮಾಡಲಿಕ್ಕೆ ಹೋಗಿಲ್ಲ, ಮಕ್ಕಳಿಗೆ 3 ವಿಷಯಗಳನ್ನು ಕಲಿಸಲಿಕ್ಕೆ ಹೋಗ್ತಾರೆ. ಒಂದು ಈ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಅವರು ಕಲಿಯಲಿಲ್ವಾ, 3 ಜನ ಬನ್ನಿ ಸ್ವಭಾವದಲ್ಲಿ ಹೇಗೆ ಅಂತ ಒಂದು ಹೇಳಿಕೊಡ್ತೇನೆ. ಪ್ರೀತಿ ವ್ಯವಸ್ಥೆಗಳಿಗೆ ಅಡಿನಂತ ಇನ್ನು ಕೊನೆಯದಾಗಿ ಒಂದು ಮ್ಯಾಜಿಕ್ ತೋರಿಸ್ತೇನೆ. ಸಲಾಮದು ಅದು ಹೇಗೆ ಈ ಬೆರಳನ್ನು ತುಂಡು ಮಾಡಿ ಪಂಚಪುರ ಮಾಡಿ ನೋಡಿ, ನೋಡ್ತಾ ಇರಿ ಸರ್, ಕೈ ನೋಡ್ತಾ ಇರಿ. ಬೆರಳನ್ನು ತುಂಡು ಮಾಡಿ ಮತ್ತೆ ಜಾಯಿನ್ ಮಾಡ್ತಾರಂತೆ. ಮ್ಯಾಜಿಕ್ ವುಡ್ ಯು ಲೈಕ್ ಟು ಸೀ? ನೋಡಿ ನೋಡಿ, ಬೆರಳನ್ನು ತುಂಡು ಮಾಡಿ ಜಾಯಿನ್ ಮಾಡ್ತೀನಿ. ಕೆಲವರಿಗೆ ಗೊತ್ತಿರ್ಬೋದಲ್ಲ, ಈ ಬೆರಳಿಗೆ ಮಂಚುದು, ಇದರಲ್ಲಿ ಮಂಚುದು, ಇಲ್ಲಿಗೆ ಬೆರಳಿಡುದು, ಹೀಗೆ ಜಾರಿಸೋದು, ನಿಮಗೆ ತುಂಡು ಮಾಡಿದಾಗ ಹೇಳೋದು. ಅಭ್ಯಾಸ ಇದೆಲ್ಲ ಮಾಡಿಸೋದ್ರಿಂದ ಇದು ನಾನು ಹೇಳಿದ ವಿಷಯ. ನನಗೆ ಮೊಂಟೆಸರಿ ಸ್ಕೂಲ್ ಬಗ್ಗೆ ಹೆಸರು ಮಾತ್ರ ಕೇಳಿದ್ದೆ, ಆ್ಯಕ್ಟಿವಿಟೀಸ್ ಏನಾದರೂ ಗೊತ್ತಾಗಿದೆ. ಇವತ್ತು ಮೇಡಮ್ ಎಲ್ಲ ವಿಷಯ ಹೇಳಿದ್ರು. ವಿಧಾನ ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ.